ತೂಕ ನೋಡಿ ಒಳ್ಳೆ ರೇಟ್ ಕೊಡಿ. 6.5 kg ಇದೆ. ಗುಟ್ಕಾವನ್ನ ಸಂಪೂರ್ಣವಾಗಿ ನಿಷೇಧಿಸಲು ಕರ್ನಾಟಕ ಸರ್ಕಾರ ಗಂಭೀರವಾದಂತಹ ಚಿಂತನೆಯನ್ನ ನಡೆಸ್ತಾ ಇದೆ. ಈ ನ್ಯೂಸ್ ನೋಡಿ ಇವನು ಪಕ್ಕಾ ರೇಟ್ ಕಮ್ಮಿ ಮಾಡ್ತಾನೆ. ಏನಾದ್ರೂ ಮಾಡ್ಬೇಕು. ಲೇ ಇವಳೆ, ಅವರಿಗೆ ಊಟ ಕೊಟ್ಟಿಯಾ? ಸರಿ, ನಾನು ಬರುವಾಗ ಮೀನ್ ತಗೊಂಡ್ ಬರ್ತೇನೆ. ಮನೆಯಲ್ಲಿ ಕೆಲಸದವರಿದ್ದಾರೆ, ಅಡಿಕೆ ಸುಲಿಯುವುದು 4 ಜನ ಇದ್ದಾರೆ. ಇನ್ನೊಂದು 4 ದಿನ ಎಲ್ಲ ಮುಗಿಯುತ್ತೆ. ಹೌದಾ? ಎಷ್ಟು ಕ್ವಿಂಟಲ್ ಆಗುತ್ತೆ ನಿಮ್ಗೆ? ನಮ್ಗೆ 30-35 ಕ್ವಿಂಟಲ್ ಆಗುತ್ತೆ. ಹೌದಾ? ಈ ಕಾರ್ಡ್ ತಗೊಳ್ಳಿ, ಇದಕ್ಕೆ ಕಾಲ್ ಮಾಡಿ, ನಾವೇ ಮನೆಗೆ ಬರ್ತೇವೆ. ತಗೊಳ್ಳಿ ನಿಮ್ ದುಡ್ಡು, ಒಳ್ಳೆ ರೇಟ್ ಆಗಿದ್ದೇನೆ. ಅಡಿಕೆ ಮಾರಲು ಬಂದಿದ್ದೆ, ಇನ್ನು ಹೊರಡುದು, ಬರ್ತೇನೆ ಆಯ್ತಾ? ನಿನಗೆ ಅವನ ಪರಿಚಯ ಇದೆ ಮರ್ರೆ? ಅವನು ನಾನು ಒಟ್ಟಿಗೆ ಅಡಿಕೆ ಸಿಲಿಯುವುದು. ಅವನು 30-35 ಕ್ವಿಂಟಲ್ ಆಗ್ತದೆ ಅಂತ ಹೇಳ್ದ.